ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೇರೆ, ನೂತನ ದೈವವಾಕ್ಯದ ವಿಧಿಯ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ. ಇಂದು ನಾವು ಕ್ರಿಸ್ತನ ಆಗಮನಕ್ಕಾಗಿ ನಮ್ಮನ್ನೇ ಸದಾ ಸಿದ್ಧಗೊಳಿಸಲು ದೈವವಾಕ್ಯದ ವಿಧಿ ನಮ್ಮನ್ನು ಆಹ್ವಾನಿಸುತ್ತದೆ. ವಿಶ್ವಾಸ, ನಂಬಿಕೆ, ನಿರೀಕ್ಷೆಗಳಿಂದ ನಮಗೆ ರಕ್ಷಣೆಯನ್ನು ತಂದುಕೊಟ್ಟ ನಮ್ಮ ಪ್ರಭು ಕ್ರಿಸ್ತನ ಜಯಂತಿಯನ್ನು ಆಚರಿಸಲು ನಮ್ಮ ಭರವಸೆಯ ಬೆಳಕನ್ನು ಹೊತ್ತಿಸಿ ನಮ್ಮನ್ನು ಸಿದ್ಧಪಡಿಸೋಣ. ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಸಂತ ವನತ ಚಿನ್ನಪ್ಪರವರ ಹಬ್ಬವನ್ನು ಆಚರಿಸುವಾಗ ದೇವರು ಈ ಸಂತರ ಮುಖಾಂತರ ನಮಗೆ ನೀಡಿರುವ ಎಲ್ಲ ಆಶೀರ್ವಾದಗಳಿಗಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಕೃತಜ್ಞತೆ ಸಲ್ಲಿಸೋಣ. இன்று முதல் நாம் திருவருகை காலத்தை தொடங்குகிறோம். இறைமகன் இயேசு நமக்காக இந்த பூமியில் மனிதராக பிறந்ததையும் நமது மீட்பின் விழாவையும் கொண்டாடும் மகிழ்ச்சி நிறைந்த காலம் இது. ஆகவே இத்திருப்பலிக்கு வந்திருக்கும் நாம் அனைவரும் கடவுள் என்னை சந்திக்க வருகிறார், அவரை வரவேற்க இதோ நான் தயார் என்கிற மனப்பான்மையோடு ஜெபிப்போம். மற்றும் நம் பங்கிலே இன்று நம்முடைய பாதுகாவலர் புனித வனத்து சின்னப்பரின் விழாவை கொண்டாடியிருக்கும் பொழுது வனத்து சின்னப்பரின் மூலம் கடவுள் நமக்கு அளித்த எல்லா நன்மைகளுக்கும் நன்றி கூறுவோம். மற்றும் அவர் கடவுள் மேல் அபாரமான நம்பிக்கையை கொண்டிருந்தார். அவரை போலவே நாமும் கூட கடவுளின் திட்டத்தின்படி வாழ தேவையான எல்லா வரங்களுக்காக இந்த திருப்பலியில் ஜெபிப்போம். ಪ್ರಿಯ ಸಹೋದರ ಸಹೋದರಿಯರೇ, ವಿವಿಧ ಕಾಲಗಳಲ್ಲಿ ವಿವಿಧ ವ್ಯಕ್ತಿಗಳು ದೇವರ ಪ್ರೀತಿಯನ್ನು ಅನುಭವಿಸಿ ಅದನ್ನು ಇತರರಿಗೆ ಹಂಚಿದ್ದಾರೆ. ವನತ್ತು ಚಿನ್ನಪ್ಪರ್ 3ನೇ ಶತಮಾನದಲ್ಲಿ ಜನಿಸಿ ಯೇಸು ಸ್ವಾಮಿಯ ಹಿಂಬಾಲಕರಾದರು. ಆನಂತರ ಅವರು ಕಷ್ಟದಲ್ಲಿರುವಾಗ ಅವರು ಧ್ಯಾನಕ್ಕಾಗಿ ಕಾಡಿಗೆ ಹೋದರು. ಕಾಡಿನಲ್ಲಿ ಅವರ ಧ್ಯಾನ ಮಾಡಿ ದೇವರ ಪ್ರೀತಿಯನ್ನು ಅನುಭವಿಸಿದರು. ಆಗ ಅವರ ಊಟ ಮತ್ತು ತಿಂಡಿ ಪಾನೀಯ ಅವರಿಗೆ ಕಾಡಿನಲ್ಲಿಯೇ ದೊರಕಿತು. ಅವರು 113 ವರ್ಷಗಳ ಕಾಲ ಜೀವನ ಸಾಗಿಸಿದರು. ದೇವರ ಪ್ರೀತಿಯಲ್ಲಿ ಧ್ಯಾನ ಮತ್ತು ಏಕತೆಯಿಂದ ಹಲವಾರು ವ್ಯಕ್ತಿಗಳಿಗೆ ಒಳಿತನ್ನು ಮಾಡಿದರು. ಈ ಒಂದು ಸ್ಥಳದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ ವನತು ಚಿನ್ನಪ್ಪರ್ ಅವರ ಮುಖಾಂತರ ಹಲವಾರು ಆಶೀರ್ವಾದಗಳು ಈ ಕೆಲಸದವರಿಗೆ, ಈ ರಬ್ಬರ್ ತೋಟದಲ್ಲಿ ಕೆಲಸ ಮಾಡುವವರಿಗೆ ಅವರಿಗೆ ಲಭಿಸಿದೆ. ಅದಕ್ಕಾಗಿ ಈ ಒಂದು ಸ್ಥಳದಲ್ಲಿ ಪುಣ್ಯಕ್ಷೇತ್ರದಂತೆ ಒಂದು ಪಟವನ್ನು, ಅವರ ಪ್ರತಿರೂಪವನ್ನು ಇಲ್ಲಿ ನೆಲೆಸಿದ್ದಾರೆ. ಆ ಮುಖಾಂತರ ಈ ಜನರಿಗೆ ಆಶೀರ್ವಾದಗಳು ಲಭಿಸ್ತವೆ. ಯಾವುದೇ ಸ್ಥಳದಲ್ಲಿ ಒಂದು ಪವಾಡವಾದರೆ ಮಾತ್ರ ಆ ಸ್ಥಳದಲ್ಲಿ ದೇವರ ಇರುವಿಕೆ, ನಂಬಿಕೆ, ವಿಶ್ವಾಸ ಬೆಳೆಯುತ್ತದೆ. ಬಹುಶಃ ಸಾವಿರಮುತ್ತು ಅವರ ತಂದೆ ತಾಯಿಯಂದರು ಈ ಸ್ಥಳದಲ್ಲಿ ಕೆಲಸ ಮಾಡುವಾಗ ಅವರಿಗೆ ರಕ್ಷಣೆ, ಅವರಿಗೆ ಯೋಜನೆ ಮಾಡಿದ ಎಲ್ಲ ಕಾರ್ಯಗಳು ಅವರ ಮುಖಾಂತರ ಲಭಿಸಿದ್ರಿಂದ ಈ ಸ್ಥಳವನ್ನು ಅವರು ಗುರುತಿಸಿ ಈ ಸ್ಥಳದಲ್ಲಿ ಒಂದು ದೇವರ ಪ್ರೀತಿಯ ಸಂಕೇತವಾಗಿ ಈ ಸ್ಥಳದಲ್ಲಿ ವನತು ಚಿನ್ನಪ್ಪರ್ ಅವರ ಇರುವಿಕೆಯನ್ನು ಅವರು ಸ್ಥಾಪಿಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸುವ. ಹಲವಾರು ಜನರಿಗೆ ಈ ಮುಖಾಂತರ ಒಳಿತಾಗಿದೆ, ಆಶೀರ್ವಾದಗಳು ಲಭಿಸಿವೆ. ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರ ಮುಖಾಂತರ ಆಶೀರ್ವಾದಗಳು ಲಭಿಸಿವೆ. ಆದ್ದರಿಂದ ನಾವು ಇವತ್ತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಬ್ಬ ಎಂದರೆ ಮೊಟ್ಟ ಮೊದಲನೇದಾಗಿ ಇದು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು. ವರ್ಷಕ್ಕೊಮ್ಮೆ ನಾವು ಇಲ್ಲಿ ಸೇರ್ತೇವೆ. ನಮ್ಮ ವಿಶ್ವಾಸದಲ್ಲಿ ಬೆಳೆಯಲಿಕ್ಕೆ ಇದೊಂದು ಅವಕಾಶ. ನಮ್ಮ ವಿಶ್ವಾಸವು ನಮಗೆ ಹೆಚ್ಚು ಹೆಚ್ಚು ಧೈರ್ಯ ಮತ್ತು ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಸಹಕಾರಿಯಾಗಿದೆ. ದೇವರ ಪ್ರೀತಿ ಮತ್ತು ಅವರ ಆಶೀರ್ವಾದಗಳಿಗಾಗಿ ನಾವು ವಂದಿಸುವಾಗ ಮುಂದೆಯೂ ಅವರಿಂದ ಹಲವಾರು
ಬೇಡಿಕೆಗಳನ್ನು ಇಟ್ಟಾಗ ಅವರ ಬೇಡಿಕೆಗಳೆಲ್ಲ ಈಡೇರಲಿ ಎಂದು ನಾವು ಪ್ರಾರ್ಥಿಸೋಣ. ನಿರ್ಮಲ ಮನಸ್ಸಿನಿಂದ ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ. ಪ್ರಾರ್ಥಿಸೋಣ.
ಸರ್ವಶಕ್ತ ದೇವರೇ, ನಿಮ್ಮ ಭಕ್ತರಾದ ನಾವು ಸತ್ಕಾರ್ಯಗಳಲ್ಲಿ ನಿರತರಾಗಿ ಆಗಮಿಸುತ್ತಿರುವ ಕ್ರೈಸ್ತರನ್ನು ಉಲ್ಲಾಸದಿಂದ ಎದುರುಗೊಳ್ಳುವ ನಿರ್ಧಾರವನ್ನು ನಮಗೆ ಅನುಗ್ರಹಿಸಿರಿ. ಹೀಗೆ ನಾವು ಅವರ ಬಲಪಾರ್ಶ್ವದಲ್ಲಿ ನೆರೆದು ಸ್ವರ್ಗೀಯ ಸಾಮ್ರಾಜ್ಯವನ್ನು ಪಡೆಯಲು ಯೋಗ್ಯರಾಗುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. இறைவாக்கினர் எசையா நூலிலிருந்து வாசகம். ஏனெனில் நீர் எங்கள் தந்தை, ஆபிரகாம் எங்களை அறியார், இஸ்ரேல் எங்களை ஏற்றுக்கொள்ளார். ஆண்டவரே, நீர்தான் எங்கள் தந்தை. பண்டைய நாளிலிருந்து இம்மீட்பர் என்பதை உம் பெயராம். ஆண்டவரே, உம் வழிகளிலிருந்து எங்களை பிறழச் செய்வதேன்? உமக்கு அஞ்சி நடவாதவாறு எம் நெஞ்சங்களை கடினப்படுத்தியதேன்? புயல்களை நீர் செய்த போது நீர் இறங்கி வந்தீர். மலைகள் முன்னே உருகி ஓடின. தம்மை நம்பியிருப்போருக்காக செயலாற்றும் கடவுள் உம்மையன்றி வேறு யார்? முற்காலம் முதல் இது பற்றி எவரும் கேள்வியுற்றதில்லை, செவியுற்றதும் இல்லை, கண்ணால் பார்த்ததும் இல்லை. மகிழ்ச்சியுடன் நேர்மையை கடைபிடிப்போருக்கும் உம்மையும் உம் வழிகளையும் நினைவில் கொள்வோருக்கும் நீர் துணை செய்ய விரைகிறீர். இதோ நீர் சினமடைந்தீர். நாங்கள் பாவம் செய்தோம். நெடுங்காலமாய் பாவம் செய்திருக்க நாங்கள் மீட்கப்படுவது எங்கனும்? நாங்கள் அனைவரும் தீட்டுப்பட்டவரைப் போல் உள்ளோம். எங்கள் நேரிய செயல்கள் எல்லாம் அழுக்கடைந்த ஆடை போல் ஆயின. நாங்கள் யாவரும் இலை போல் கருகி போகின்றோம். எங்கள் தீச்செயல்களை காற்றைப் போல் எங்களை அடித்து சென்றன. உம் பெயரை போற்றுவார் எவரும் இல்லை, உம்மை பற்றி கொள்ள முயல்பவர் எவரும் இல்லை. நீர் உம் முகத்தை எங்களுக்கு மறைத்துள்ளீர். எங்கள் தீச்செயல்களின் பிடியில் எங்களை அழிய விட்டீர். ஆயினும் ஆண்டவரே, நீர் எங்கள் தந்தை, நாங்கள் களிமண். நீர் எங்கள் குயவன், நாங்கள் அனைவரும் உம் கை வேலைப்பாடுகளே. ಪ್ರಭುವಿನ ವಾಕ್ಯವಿದು. எமது வழி நீயே, எமது ஒளி நீயே, எமது வாழ்வு இயேசையா. நாங்கள் திசையும் பாதைகள், சந்திக்கின்ற வேலைகள், நன்மை என்ன தீன்மை என்ன அழியாத கோலங்கள். நான்கு திசையும் பாதைகள், சந்திக்கின்ற வேலைகள், நன்மை என்ன தீமை என்ன அழியாத கோலங்கள். நீயே எங்கள் வழியாவா, நீதியின் பாதையின்
ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಚನ. ಸಹೋದರರೇ, ನಮ್ಮ ತಂದೆಯಾದ ದೇವರಿಂದಲೂ ಪ್ರಭುವಾದ ಯೇಸು ಕ್ರಿಸ್ತರಿಂದಲೂ ನಿಮಗೆ ಅನುಗ್ರಹ ಮತ್ತು ಶಾಂತಿ ಸಮಾಧಾನ ಲಭಿಸಲಿ. ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೈವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತರು, ಜ್ಞಾನ ಸಂಪನ್ನರು ಮತ್ತು ವಾಕ್ಚತುರರೂ ಆಗಿದ್ದೀರಿ. ಇದಲ್ಲದೆ ಕ್ರಿಸ್ತ ಯೇಸುವನ್ನು ಕುರಿತ ಸಾಕ್ಷ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ. ಇದರಿಂದಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವುದನ್ನೇ ಎದುರು ನೋಡುತ್ತಿರುವ ನಿಮಗೆ ಯಾವ ಕೃಪಾಶೀರ್ವಾದಗಳ ಕೊರತೆಯೂ ಇಲ್ಲ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆವರೆಗೂ ಸ್ಥಿರವಾಗಿ ಕಾಪಾಡುವರು. ತಮ್ಮ ಪುತ್ರನು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಅನ್ಯೂನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಪ್ರಭುವಿನ ವಾಕ್ಯವಿದು. ಸಲ್ಲಲಿ ದೇವಕುವರಿಗೆ, ಮಹಿಮೆ ಸಲ್ಲಲಿ ಯೇಸು ಕ್ರಿಸ್ತಗೆ, ಸ್ತುತಿಯು ಸಲ್ಲಲಿ ದೇವಕುವರಿಗೆ, ಮಹಿಮೆ ಸಲ್ಲಲಿ ಯೇಸು ಕ್ರಿಸ್ತಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭುವು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುವುದೆಂದು ಪಿತನ ಹೊರತು ಮತ್ತಾರು ಅರಿಯರು. ಸ್ವರ್ಗದಲ್ಲಿರುವ ದೂತರೇ ಆಗಲಿ ಪುತ್ರನೇ ಆಗಲಿ ಅದನ್ನು ಅರಿಯರು. ಆ ಕಾಲ ಯಾವಾಗ ಬರುವುದು ಎಂದು ನಿಮಗೆ ತಿಳಿಯದ್ದರಿಂದ ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ. ಪ್ರವಾಸಕ್ಕೆಂದು ಯಜಮಾನನೊಬ್ಬನು ಮನೆ ಬಿಟ್ಟು ಹೋಗುವಾಗ ತನ್ನ ಸೇವಕರಲ್ಲಿ ಪ್ರತಿಯೊಬ್ಬನಿಗೆ ಒಂದೊಂದು ಜವಾಬ್ದಾರಿಕೆಯನ್ನು ವಹಿಸಿ ದ್ವಾರಪಾಲಕನಿಗೆ ನೀನು ಎಚ್ಚರವಾಗಿರಬೇಕು ಎಂದು ಅಪ್ಪಣೆ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಹೇಳುತ್ತಿದ್ದೇನೆ, ಎಚ್ಚರವಾಗಿರಿ. ಯಜಮಾನನು ಸಂಜೆಯಲ್ಲೋ ಮಧ್ಯರಾತ್ರಿಯಲ್ಲೋ ಕೋಳಿ ಕೂಗುವಾಗಲೋ ಬೆಳಕು ಹರಿಯುವಾಗಲೋ ಯಾವಾಗ ಬರುವನೆಂಬುದು ನಿಮಗೆ ತಿಳಿಯದು. ಅನಿರೀಕ್ಷಿತವಾಗಿ ಅವನು ಬಂದಾಗ ನೀವು ನಿದ್ರಿಸುತ್ತಿರುವುದನ್ನು ಕಂಡಾನು. ನಿಮಗೆ ಹೇಳುವುದನ್ನೇ ಸರ್ವರಿಗೂ ಹೇಳುತ್ತೇನೆ, ಎಚ್ಚರಿಕೆಯಿಂದಿರಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ವಾರ ನಮ್ಮ ಸಂತ ಬ್ರಿಜಿಸ್ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ಹೋಗಿದ್ರು. ಯಾವಾಗ ಹಿಂದೆ ಬರುತ್ತಾರೆ ಎಂದು ಪೇರೆಂಟ್ಸ್ ಅವರ ಪೋಷಕರು ಆಗಾಗ ಕೇಳ್ತಾ ಇದ್ರು.
ಯಾವಾಗ ಬರ್ತಾರೆ, ಯಾವಾಗ ಬರ್ತಾರೆ. ಮುಖ್ಯೋಪಾಧ್ಯಾಯನೇ ಹೇಳಿದ್ರು, ನಾವು ಬರುವಾಗ ತಡವಾಗುತ್ತದೆ ಎಂದು. ಯಾವಾಗ ಬರ್ತಾರೆ ಮತ್ತೆ ಕೇಳ್ತಾರೆ, ಯಾವಾಗ ಬರ್ತಾರೆ ಎಂದು. ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲ, ಮುಖ್ಯೋಪಾಧ್ಯಾಯನಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದು ಎಷ್ಟು ಗಂಟೆಗೆ ನಾವು ತಲುಪುತ್ತೇವೆ ಮೈಸೂರಿನಿಂದ ಎಂದು ಹೇಳಲಿಕ್ಕೆ ಸ್ಪಷ್ಟವಾಗಿ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಅವರು ನಾವು ಎಲ್ಲಿಂದ ಹೊರಟಿದ್ದೇವೆ ಎಂದು ಮಾತ್ರ ಹೇಳ್ತಾರೆ. ಹೊರಟಿದ್ದು ಮಾತ್ರ ಗೊತ್ತು, ಅವರು ಎಷ್ಟು ಸಮಯಕ್ಕೆ ತಲುಪುತ್ತಾರೆ. ರಾತ್ರಿ 11 ಗಂಟೆ ಆಯಿತು, 11:30 ಆಯಿತು, 12 ಗಂಟೆ ಆಯಿತು, ತಲುಪಲಿಲ್ಲ. 12:30 ಆಯಿತು, 1 ಗಂಟೆ ಆಯಿತು, ರಾತ್ರಿ ಮಧ್ಯರಾತ್ರಿ, ಆಗಲೂ ತಲುಪಲಿಲ್ಲ. ಇನ್ನು ಯಾವಾಗ ತಲುಪುತ್ತಾರೆ ಎಂದು ಕೆಲವರಿಗೆ ನಿದ್ರೆ ಬಂತು. ಕೆಲವರು ಹೇಳಿದ್ರು ಅವರು ನಾಳೆ ಬರಲಿ, ನಾಳೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇವೆ, ನಾಳೆ ಬೆಳಿಗ್ಗೆ ನಾಳೆವರೆಗೆ ಅವರು ಅಲ್ಲಿಯೇ ನಿಲ್ಲಲಿ ಎಂದು ಹೇಳಿದರು ಕೆಲವರು. ಹಾಗೆ 1:30 ಗಂಟೆಗೆ ಒಮ್ಮೆಲೆ ಬಸ್ ಬಂತು. ನೋಡಿ, ನಮಗೆ ಯಾರೂ ತಿಳಿಯದ ಸಮಯದಲ್ಲಿ ಎಲ್ಲರೂ ಎಚ್ಚರಗೊಂಡರು. ನಾನು ಕೂಡ ಎಚ್ಚರವಾದೆ. ನನಗೆ ಇಲ್ಲಾದ್ರೆ ನನಗೆ ಸಹ ನಿದ್ರೆ ಬೀಳ್ತಿತ್ತು. ನಾನು ಮಧ್ಯರಾತ್ರಿವರೆಗೆ ಎಚ್ಚರವಾಗಿದ್ದು ಕೊನೆಗೆ 1:30ಗೆ ಅವರು ತಲುಪಿದರು. ಆಗ ನಮಗೆಲ್ಲರಿಗೂ ಸಂತೋಷ, ತಲುಪಿದರಲ್ವಾ ಎಂದು. ಹಾಗೆ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನಾವು ಎಚ್ಚರದಿಂದ ಇರ್ತೇವೆ, ಆದರೆ ಯಾವಾಗ ಏನು ಆಗುತ್ತದೆ, ನಮ್ಮ ಯೋಜನೆಗಳು ಸರಿಯಾಗಿ ಈಡೇರುತ್ತವೆಯೋ ಇಲ್ವೋ ಎಂದು ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂದಿನ ವಾಚನದಲ್ಲಿ 4 ಸಲ ಎಚ್ಚರದಿಂದಿರಿ, ಎಚ್ಚರಿಕೆಯಿಂದಿರಿ ಎಂದು 4 ಸಲ ಇಲ್ಲಿ ವಾಚನದಲ್ಲಿ ಇದೆ. ಎಚ್ಚರದಿಂದ ಮಾತ್ರವಲ್ಲ, ಜಾಗರೂಕರಾಗಿರಿ. ಎಚ್ಚರದಿಂದ ಇರುವುದು ಮತ್ತೆ ಜಾಗರೂಕರಾಗಿರುವುದು ಎರಡೂ ಒಟ್ಟಿಗೆ ಹೋಗ್ತದೆ. ಕೇವಲ ಎಚ್ಚರವಾಗಿದ್ರೆ ಮಾತ್ರವಲ್ಲ, ಜಾಗರೂಕರಾಗಿರಬೇಕು. ಒಂದು ವೇಳೆ ಕಳ್ಳರು ಬಂದ್ರೆ ನಾವು ಎಚ್ಚರಿಕೆಯಿಂದ ಇದ್ರೆ ಸಾಕಾಗುದಿಲ್ಲ. ಕಳ್ಳರು ಬಂದ್ರೆ ಅವರಿಗೆ ಜಾಗರೂಕರಾಗಿ ನಾವು ಕ್ಲಪ್ತ ಸಮಯದಲ್ಲಿ ಆಕ್ಷನ್ ತೆಗೆದುಕೊಳ್ಬೇಕಾಗ್ತದೆ. ಪೊಲೀಸ್ಗೆ ಕರೆಯುವುದು ಅಥವಾ ಲೈಟ್ ಹಾಕುವುದು ಅಥವಾ ಏನಾದರೂ ನಮ್ಮಲ್ಲಿ ಆಯುಧಗಳಿದ್ರೆ ಅವರಿಂದ ಬೆದರಿಸುವುದು, ಹೀಗೆಲ್ಲ ಮಾಡಬೇಕಾಗ್ತದೆ. ಹೀಗೆ ನಾವು ಜಾಗರೂಕರಾಗುವುದು ಬಹಳ ಮುಖ್ಯ. 2 ವಿಷಯಗಳು. ಇಂದಿನ ಕಾಲದಲ್ಲಿ ನಾವು ಹೇಳ್ತೇವೆ ಸ್ಮಾರ್ಟ್ ಆಗಿರ್ಬೇಕು. ನಾವು ಸ್ಮಾರ್ಟ್ ಆಗಿರ್ಬೇಕು, ಮತ್ತೆ ವಿಜಿಲೆಂಟ್ ಅಂದ್ರೆ ಜಾಗರೂಕರಾಗಬೇಕು, ವಿಜಿಲೆಂಟ್ ಎಂದು ಹೇಳ್ತಾರೆ. ಹಾಗೆ ನಮಗೆ ಈ 2 ವಿಷಯಗಳಿಗೆ ಇಂದಿನ ವಾಚನಗಳು ನಮಗೆ ಕೊಂಡೋಗ್ತದೆ. ಪ್ರಥಮ ವಾಚನದಲ್ಲಿ ಯೆಶಾಯ ಪ್ರವಾದಿ ಜನರಿಗೆ ಹಲವಾರು ಬಾರಿ ಹೇಳಿದ್ರು, ದೇವರ ಪುತ್ರ ಈ ಭೂಲೋಕಕ್ಕೆ ಬರಲಿದ್ದಾರೆ ಎಂದು. ಒಂದು ಕನ್ಯೆಯ ಮುಖಾಂತರ ಈ ಭೂಲೋಕಕ್ಕೆ ದೇವರ ಪುತ್ರ ಬರುತ್ತಾರೆ ಎಂದು. ಎಷ್ಟು ವರ್ಷಗಳ ಮೊದಲು? ಯೇಸು ಹುಟ್ಟುವ 650 ವರ್ಷಗಳ ಮೊದಲು. ಅಷ್ಟು ವರ್ಷಗಳಿಂದ ಅವರು ಕಾಯ್ತಾ ಇದ್ದಾರೆ, ಯಾವಾಗ ಬರ್ತಾರೆ. ಕೆಲವರು ಸಂತತಿಗಳ ಸಂತತಿ ಮೇಲೆ ಅಳಿದು ಹೋದವು, ಎಷ್ಟೋ ಸಂತತಿಗಳು ಅಳಿದು ಹೋದವು. ಮತ್ತೆ ಅವರು ಜೆರುಸಲೇಮ್ ದೇವಾಲಯವನ್ನು ಕಟ್ಟಿದಾಗ ಇಲ್ಲಿಯ ದೇವರು ನಮಗೆ ಪ್ರತ್ಯಕ್ಷವಾಗ್ತಾರೆ ಎಂಬ ಅವರ ಯೋಜನೆ ಇತ್ತು. ಆ ದೇವಾಲಯ ಕೂಡ 485 ಕ್ರಿಸ್ತಪೂರ್ವ 485 ಇಸ್ವಿಯಲ್ಲಿ ಅದು ಕೂಡ ನೆಲಸಮವಾಯಿತು. ಡೇರಿಯಸ್, ಸೈರಸ್ ಎಲ್ಲ ರಾಜರು ಅದನ್ನು ನೆಲಸಮ ಮಾಡಿದರು. ಬ್ಯಾಬಿಲೋನಿನಿಂದ ರಾಜರು ಬಂದು ದಾಳಿ ಮಾಡಿದ್ರು, ಆ ಜೆರುಸಲೇಮ್ ದೇವಾಲಯ ಕೂಡ ನಾಶವಾಯಿತು. ಆಗ ಮತ್ತೆ ಹಲವಾರು ಪ್ರವಾದಿಗಳು ಹೇಳಿದರು, ದೇವರು ತನ್ನ ಪುತ್ರನನ್ನು ಕಳುಹಿಸ್ತಾನೆ, ನೀವು ಸತ್ಯವಾಕ್ಯದ ಮುಖಾಂತರ ಒಳ್ಳೆಯ ಜೀವನವನ್ನು ನಡೆಸಬೇಕು. ಸತ್ಯವೇದವು ಸತ್ಯವೇ, ಅದು ಜಾರಿಯಾಗುತ್ತದೆ. ಯಾವಾಗೆಂದು ನಮಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತುಂಟು. ದೇವರ ಪುತ್ರ ಈ ಭೂಲೋಕಕ್ಕೆ ಬರ್ತಾನೆ ಎಂದು ಆಗ ಕೂಡ ಅವರು ಎಚ್ಚರಿಕೆ ನೀಡಿದರು. ಇಂಥ ಪವಿತ್ರ ಗ್ರಂಥದಿಂದ ನಾವು ಕಲಿಬೇಕಾದದ್ದು, ನಾವು ಯಾವಾಗಲೂ ಯಾರು ಏನು ಹೇಳಲಿ, ನಾವು ಮಾತ್ರ ಸರಿಯಾದ ದಾರಿಯಲ್ಲಿ ಹೋಗಬೇಕು, ಎಚ್ಚರದಿಂದ ಇರಬೇಕು, ಜಾಗರೂಕರಾಗಬೇಕು. ಅದೇ ರೀತಿ ಸಂತ ಪೌಲನು ಕೂಡ, ಯೇಸು ಸ್ವಾಮಿ ಬಂದಿದ್ದಾನೆ, ಈ ಭೂಲೋಕಕ್ಕೆ ಬಂದಿದ್ದಾರೆ. ಈಗ ಮತ್ತೆ ಯೇಸು ಹೇಳಿದ್ರು, ನಾನು ಇನ್ನೊಮ್ಮೆ ಬರುತ್ತೇನೆ ಎಂದು. ಈಗ ನೋಡಿ, ಒಂದು ಬರುವಿಕೆ ಆಯಿತು. ಎಷ್ಟೋ ವರ್ಷಗಳ ನಂತರ ಕಾದು ಯೇಸು ಸ್ವಾಮಿ ಬಂದರು. ಅದು ಕೆಲವರಿಗೆ ಗೊತ್ತಿಲ್ಲ, ಯೇಸು ಸ್ವಾಮಿ ಆ ದೇವರ ಪುತ್ರ ಬಂದಿದ್ದಾನೆ ಎಂದು. ಹಲವಾರು ಜನರಿಗೆ ಗೊತ್ತಿರಲಿಲ್ಲ. ಮತ್ತೆ ಕೆಲವರಿಗೆ ಗೊತ್ತಾಯಿತು, ಅದು ಅವರು ಯೇಸುವಿನ ಹಿಂಬಾಲಕರಾದರು. ಹಾಗೆ ಯೇಸುವಿನ ಹಿಂಬಾಲಕರಲ್ಲಿ ಸಾವಿರಾರು ಮಂದಿ ಯೇಸುವಿಗಾಗಿ ಜೀವ ತೆತ್ತಿದ್ರು, ಮಾರ್ಟರ್ಸ್ ಆದರು.
ಎಲ್ಲವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದರು. ಹೀಗಿರುವಾಗ ಸಾವಿರಾರು ಮಂದಿ ಯೇಸುವಿನ ಹಿಂಬಾಲಕರಾದರು. ಆ ನಂತರ ಏನಾಯಿತು? ಸಂತ ಪೌಲನು ಸುಮಾರು 57ನೇ ಇಸವಿ, ಕ್ರಿಸ್ತ ಶಕ 57ನೇ ಇಸವಿಯಲ್ಲಿ ಎಫೀಸನವರಿಗೆ ಮತ್ತೆ 2ನೇ ಕೊರಿಂಥದವರಿಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾನೆ. ಯೇಸು ಸ್ವಾಮಿ ಒಂದೇ ಹೇಳಿದ್ರು ನಾವು ಬರ್ತೇನೆಂದು, ಈಗ 2ನೇ ಸಲ ಬರುತ್ತಾರೆ ಅವರು. ಅವರೇ ಹೇಳಿದ್ದಾರೆ ನಾನು ಇನ್ನೊಮ್ಮೆ ಬರುತ್ತೇನೆಂದು. ಹಾಗಾದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕು, ನೀವು ಕೂಡ ವಿಶ್ವಾಸದಲ್ಲಿ ಇರಬೇಕು, ನಿಮ್ಮ ಬಾಳ್ವೆಯೊಂದಿಗೆ ಬಾಳುವವರ ಭರವಸೆಯಲ್ಲಿ ನೀವು ಇರಬೇಕು. ಈಗ ಭರವಸೆ, 2 ವಿಷಯಗಳು ನಾವು ಹೇಳ್ತಾನೆ. ಎಚ್ಚರಿಕೆ ಮಾತ್ರ, ಭರವಸೆಯಲ್ಲಿ ಇಡಬೇಕು. ಭರವಸೆ ಅಂದ್ರೆ ಅದು ಈಡೇರುತ್ತದೆ ಎಂಬುದೇ ನಂಬಿಕೆ, ವಿಶ್ವಾಸ. ಏನು ನಾವು ಹೇಳ್ತೇವೆ ಅದು ಈಡೇರುತ್ತದೆ ಎಂಬುದೇ ಭರವಸೆ. ಭರವಸೆ ಮತ್ತು ಎಚ್ಚರಿಕೆ ಮತ್ತು ಜಾಗರೂಕತೆ ಎಲ್ಲ ವಿಷಯಗಳನ್ನು ಅವನು ಹೇಳ್ತಾನೆ. ಆದ್ರಿಂದ ದೇವರ ಕೃಪಾ ಆಶೀರ್ವಾದಗಳ ಕೊಡುಗೆಯು ನಮಗೆ ಯಾವಾಗಲೂ ಇದೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಇಡುವರು. ಯಾರು? ನಮ್ಮಿಂದಲ್ಲ, ನಮ್ಮ ವಿಶ್ವಾಸದಿಂದ ಮಾತ್ರವಲ್ಲ, ದೇವರೇ ನಮಗೆ ಶಕ್ತಿ ಕೊಡ್ತಾರೆ ನಾವು ಕಡೆಯವರೆಗೂ ವಿಶ್ವಾಸದಲ್ಲಿ ಬಾಳಲ್ಲ. ಈಗ 3ನೇ ವಾಚನ ನಾವು ಸಂತ ಮಾರ್ಕನ ಬರೆದ ಸುವಾರ್ತೆಯಿಂದ ತೆಗೆದದ್ದು ವಾಚನ. ಸಂತ ಮಾರ್ಕನು ಬರೆದ ಇಂದಿನ ಶುಭ ಸಂದೇಶದಲ್ಲಿ ಕಾಣುವ ಸಾಮತಿಯ ಹಿನ್ನೆಲೆಯನ್ನು ಗಮನಿಸಿದರೆ ಗೊತ್ತಾಗುತ್ತದೆ. ಆಗಿನ ಕಾಲದಲ್ಲಿ ಮನೆಯ ಒಡೆಯರು, ಭೂ ಒಡೆಯರು ತಮ್ಮ ಭೂಮಿಯನ್ನು, ತಮ್ಮ ಆಸ್ತಿಯನ್ನು ತಮ್ಮ ಆಳುಗಳಿಗೆ ವಹಿಸಿಕೊಟ್ಟು ದೂರ ದೇಶಕ್ಕೆ ಹೋಗುವ ಅಭ್ಯಾಸವಿತ್ತು. ಆತ ಹಿಂತಿರುಗಿ ಬರುವ ಸಮಯದಲ್ಲಿ ಆಳುಗಳಿಗೆ ತಿಳಿಸುತ್ತಿರಲಿಲ್ಲ, ನಾನು ಯಾವಾಗ ಬರ್ತೇನೆ ಎಂದು ಹೇಳುತ್ತಿರಲಿಲ್ಲ ದನಿ. ಈ ಹಿನ್ನೆಲೆಯಲ್ಲಿ ಪ್ರಭು ಯೇಸು ಈ ಸಾಮತಿಯನ್ನು ನುಡಿಯುತ್ತಾ, ತಮ್ಮ ಒಡೆಯ ಬರುವ ಸಮಯ ತಿಳಿಯದ ಆಳುಗಳು ಹೇಗೆ ತಮ್ಮ ಇಚ್ಛಾನುಸಾರ ಜೀವನ ನಡೆಸುತ್ತಿದ್ದಾರೋ, ಅವರು ಕಾಲ ಕಳೆದರು. ದನಿಗಳು ಬರಲಿಕ್ಕೆ ತುಂಬಾ ವರ್ಷಗಳಿರ್ಬೋದು. ಅವರು ಬರ್ತಾರೆ, ಯಾವಾಗ ಬರ್ತಾರೆಯೋ, ಎಲ್ಲಿ ಹೋಗಿದ್ದಾರೆಯೋ ಗೊತ್ತೇ ಇಲ್ಲ. ಆದ್ರಿಂದ ಅವರು ಸ್ವೇಚ್ಛಾಚಾರ ಜೀವನವನ್ನು ನಡೆಸಿದರು. ಆಗ ಯೇಸು ಹೇಳ್ತಾರೆ, ಒಡೆಯ ಬರುವ ಸಮಯ ತಿಳಿಯದ ಆಳುಗಳು ಹೇಗೆ ತಮ್ಮ ಇಚ್ಛಾನುಸಾರ ಜೀವನ ನಡೆಸುತ್ತಿದ್ದಾರೋ, ಅದೇ ರೀತಿ ಪ್ರಭು ಮರಳಿ ಬರುವಾಗ, 2ನೇ ಬಾರಿ ಬರುವಾಗ ನಾವು ಎಚ್ಚರವಿಲ್ಲದೆ ಇದ್ದರೆ ಆ ಆಳುಗಳಿಗೆ ಸಿಕ್ಕಿದ ಶಿಕ್ಷೆಯು ಸಿಗಬಹುದು. ಆದ್ದರಿಂದ ನಾವು ಎಚ್ಚರವಿಲ್ಲದ ಆಳುಗಳಂತೆ ಜೀವಿಸಬಾರದು. ಬದಲಾಗಿ ಪ್ರಭುವಿನ ಬರುವಿಕೆಗಾಗಿ ಕಾಯುತ್ತಾ ಎಚ್ಚರವಾಗಿದ್ದು ಭರವಸೆ ಜೀವನವನ್ನು ನಡೆಸಬೇಕು ಎಂದು ತಿಳಿಸುತ್ತಾ, ತಮ್ಮ ಮರು ಬರುವಿಕೆಯ ಬಗ್ಗೆ ಮುಂದೆ ತಿಳಿಸುವುದನ್ನು ಕಾಣುತ್ತೇವೆ. ಕ್ರಿಸ್ತನ ಬರುವಿಕೆಗೆ ನಮ್ಮನ್ನೇ ನಾವು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಿದ್ಧಗೊಳಿಸಿಕೊಂಡು ಅವರನ್ನು ಎದುರಾಗಬೇಕಾಗಿದೆ. ನಮ್ಮ ಜೀವನದಲ್ಲಿ ಎಲ್ಲಿಯ ಹೊರಟುವಾಗ ನಾವು ತಯಾರಿ ಮಾಡ್ತೇವೆ. ನಮ್ಮ ಡ್ರೆಸ್ ಬಗ್ಗೆ, ನಮ್ಮ ಮುಖಾಚರ್ಯ ಬಗ್ಗೆ, ಎಲ್ಲ ಕೂದಲುಗಳ ಬಗ್ಗೆ, ನಮ್ಮ ಎಲ್ಲ ರೀತಿಯಲ್ಲಿ ನಾವು ತಯಾರಿ ಮಾಡ್ತೇವೆ. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ತಯಾರಿ ಕೂಡ ಆಗಬೇಕು. ಈ ಸತ್ಯವೇದ ಹೇಳ್ತದೆ, ನಾವು ಪಾಪದಿಂದ ವಿಮುಕ್ತರಾಗಬೇಕು, ನಮ್ಮ ಜೀವನ ಸತ್ಯದೆಡೆಗೆ ಹೋಗಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಈ ರೀತಿ ಮಾಡುವುದರಿಂದ ನಾವು ಯೇಸುವಿನ 2ನೇ ಬರುವಿಕೆಗೆ ನಾವು ಕಾಯಲು ಸಾಧ್ಯವಾಗ್ತದೆ. ಈಗ 2ನೇ ಬರುವಿಕೆ ನಾವು ಯಾವಾಗ ಬರ್ತೇನೆ ಯೇಸುವೇ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಎಂದು, ದೇವರ ಪುತ್ರನಿಗೂ ಗೊತ್ತಿಲ್ಲ ಎಂದು. ದೇವರ ಪುತ್ರನಿಗೇ ಗೊತ್ತಿಲ್ಲ 2ನೇ ಸಲ ಯಾವಾಗ ದೇವರು ಕಳಿಸ್ತಾರೆ ಎಂದು. ಈಗ ನಮ್ಮ ಡಿಸೆಂಬರ್ 25 ಯೇಸು ಹುಟ್ಟಿದ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಅವರು ಒಮ್ಮೆ ಬಂದಿದ್ದಾರೆ, ಇನ್ನೊಮ್ಮೆ ಬರುವವರು ಇದ್ದಾರೆ. ಈ ವಿಶ್ವಾಸದಲ್ಲಿ ನಾವು ಇರಬೇಕು. ನಾವು ಹಬ್ಬವನ್ನು ಮಾಡ್ತೇವೆ, ಆದರೆ ಆಧ್ಯಾತ್ಮಿಕವಾಗಿ ಕೂಡ ನಾವು ತಯಾರಿ ಮಾಡಬೇಕಾಗಿದೆ. ಈಗ ನಾವು ಇವತ್ತು ವನತು ಚಿನ್ನಪ್ಪರ್ ಇವರ ಹಬ್ಬವನ್ನು ನಾವು ಮಾಡ್ತೇವೆ. ಇವರ ಬಗ್ಗೆ ಪ್ರತಿ ವರ್ಷ ನೀವು ಕೇಳ್ತಾ ಇದ್ದೀರಿ. ಅವರು ಸುಮಾರು 113 ವರ್ಷ ಜೀವನ ನಡೆಸಿದರು. ಎಲ್ಲಿ? ಅರಮನೆಯಲ್ಲಿ ಅಲ್ಲ, ಕಾಡಿನಲ್ಲಿ. ಅವರು ಒಂದು ಮಠವನ್ನು ಸ್ಥಾಪಿಸಿ ಅಲ್ಲೇ ಇದ್ದರು. ಹೇಗೆ? ದೊಡ್ಡ ಮನೆಯಲ್ಲ, ಒಂದು ಕಾಡಿನಲ್ಲಿ, ಒಂದು ಗುಹೆಯಲ್ಲಿ ಅವರು ತಮ್ಮ ಜೀವನ ನಡೆಸುತ್ತಿದ್ದರು. ಹಣ್ಣು ಹಂಪಲುಗಳು ಮತ್ತೆ ಕೇವಲ ನೀರು ಮತ್ತೆ ಏನು ಅಷ್ಟೇ ಅವರ ಊಟ. ಕೆಲವೊಮ್ಮೆ ಅವರಿಗೆ ಹಸಿವಾದಾಗ ಹಕ್ಕಿಗಳು ಹಣ್ಣುಗಳನ್ನು ತಂದು ಕೊಡ್ತಿದ್ದಂತೆ. ಹಕ್ಕಿಗಳು ಹಣ್ಣುಗಳನ್ನು ತಂದು ಕೊಡ್ತವೆ. ಅವರ ಆಧ್ಯಾತ್ಮಿಕ ಶಕ್ತಿ ಅಷ್ಟೊಂದಿತ್ತು ಆಧ್ಯಾತ್ಮಿಕ ಜೀವನದಲ್ಲಿ. ಒಮ್ಮೆ ಸಂತ ಅಂತೋನಿ ಅವರು ಅವರನ್ನು ಭೇಟಿಯಾಗಲಿಕ್ಕೆ ಹೋದರಂತೆ.
ಸಂತ ಅಂತೋನಿ ಅವರು ಭೇಟಿಯಾಗುವಾಗ ಇಂಥ ಒಂದು ಗುಹೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಎಂದೇ ಇಷ್ಟು ವರ್ಷಗಳಿಂದ ಜೀವನ ಮಾಡ್ತಾನೆ ಎಂಬುದೇ ಆಶ್ಚರ್ಯವಾಯಿತು ಅವರಿಗೆ. ಆಶ್ಚರ್ಯವಾಯಿತು, ಈ ಗುಹೆಯಲ್ಲಿ ಇಷ್ಟು ವರ್ಷಗಳಿಂದ ಇವನು ಜೀವನ ಮಾಡ್ತಾರೆ. ಅವರಿಗೆ ಊರಿಗೆ ಕರೆದುಕೊಂಡು ಹೋಗುವ, ನಮ್ಮ ಊರಿನಲ್ಲಿ ಅವರ ಇರುವಿಕೆ ಇರಲಿ ಎಂದು ಕರೆದುಕೊಂಡು ಅವರು ಬರಲಿಕ್ಕೆ ಒಪ್ಪಲಿಲ್ಲ. ಮತ್ತೆ ಅಲ್ಲಿ ಅವರು ಇನ್ನೂ ಮತ್ತೆ ಕೆಲವು ವರ್ಷಗಳು ಜೀವನ ಮಾಡಿದ್ರು. ಹಾಗೆ 113 ವರ್ಷ ಅವರು ಜೀವನ ಮಾಡಿದರು. ಹಿಂದಿನ ಕಾಲದಲ್ಲಿ ನೋಡಿ ಆಯುಷ್ಯ ಎಷ್ಟು ಉದ್ದ ಇತ್ತು. ಯಾಕಂದ್ರೆ ಅವರು ಭ್ರಷ್ಟವಾದ ಯಾವುದೇ ವಸ್ತುಗಳನ್ನು ತಿನ್ನುತ್ತಿರಲಿಲ್ಲ. ಹಿಂದಿನ ಕಾಲದಲ್ಲಿ ವಸ್ತುಗಳಲ್ಲೆಲ್ಲ ಆಸಿಡ್ ಮತ್ತೆ ಆಮ್ಲ ಮತ್ತೆ ಅಂತ ಹೇಳ್ತಾರೆ, ಕೆಮಿಕಲ್ಸ್, ಅದು ಇದು ಎಲ್ಲ ಮಿಕ್ಸ್ ಆಗಿದೆ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಕೆಲವು ವಸ್ತುಗಳು ನಮಗೆ ಇಡ್ಲಿಕ್ಕೆ ಆಗುದಿಲ್ಲ. ಹೀಗೆ ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗಿದೆ. ಆಯುಷ್ಯ ಮೊದಲು ನಮ್ಮ ಹಿರಿಯರೆಲ್ಲ 80-85 ಇದ್ರು, ಈಗ 70, ಮತ್ತೆ ಕೊನೆಗೆ ಈಗ 60. ಕೆಲವರಿಗೆ 60 ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೋ ಜನ ನಮ್ಮ ಕಳೆದ ವರ್ಷಗಳಲ್ಲಿ ನಾವು ಎಷ್ಟೋ ಜನ ಪೇಪರ್ನಲ್ಲಿ ನೋಡುವಾಗ 45, 50, 60, 70, 80 ಇದ್ದವರು ಹಿರಿಯರು ಮಾತ್ರ. ಅವರು ತೀರಿ ಹೋಗುವಾಗ 85 ವರ್ಷ 90 ವರ್ಷ ಎಂದು ಪೇಪರ್ನಲ್ಲಿ ಕಾಣ್ತೇವೆ. ಹೆಚ್ಚಿನವರು ಈಗ 60. ಹೀಗೆ ಯಾಕೆ ಹೀಗಾಗಿದ್ರೆ ನಮ್ಮ ಜೀರ್ಣಶಕ್ತಿಯ ಮೇಲೆ ಒಂದು ಬೇರೆ ಪ್ರಭಾವ ಬಿದ್ದಿದೆ. ಯಾವುದೋ ಕೆಮಿಕಲ್ಗಳ ಪ್ರಭಾವ ಬೀಳ್ತಾ ಇದೆ. ಏನೂ ಆಗಲಿ, ಅದು ವಿಷಯ ಬೇರೆ. ಈಗ ನಮ್ಮ ಜೀವನ ತೃಪ್ತಿದಾಯಕ ಜೀವನ ಸಾರಬೇಕಾದ್ರೆ ನಾವು ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ನಮ್ಮ ಕೆಲವು ವಿಷಯಗಳನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದರೆ ಮಾತ್ರ ನಮಗೆ ಅದರ ಫಲ ಸಿಗುತ್ತದೆ. ದೇವರ ಪ್ರೀತಿ ಮತ್ತು ಫಲ ಅದು ತ್ಯಾಗದಲ್ಲಿದೆ, ತ್ಯಾಗದ ಜೀವನದಲ್ಲಿ ಇದೆ. ನಾವು ಕೊಡುವುದರಿಂದ ನಮಗೆ ಸಂತೋಷವಾಗಬೇಕು. ನಾವು ಗಳಿಸುವುದು ಮಾತ್ರ ಅಲ್ಲ, ಕೇವಲ ಗಳಿಸಿದ್ರೆ ನಮಗೆ ಅದರಲ್ಲಿ ಸಂತೋಷ ಸಿಗಲಿಕ್ಕಿಲ್ಲ. ನಾವು ಎಷ್ಟು ದುಡಿತೇವೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಇತರರೊಡನೆ ಹಂಚಿಕೊಳ್ಳಬೇಕಾಗಿದೆ. ಅಂತ ಜೀವನ ನಮಗೆ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಸಂತ ವನತು ಚಿನ್ನಪ್ಪರ್, ಇಂಗ್ಲಿಷ್ನಲ್ಲಿ ಸೈಂಟ್ ಪಾಲ್ ದ ಹರ್ಮಿಟ್, ಅವರ ಹಬ್ಬವನ್ನು ಜನವರಿ 15ಕ್ಕೆ ನಾವು ಆಚರಿಸ್ತೇವೆ ತಾರೀಕಿನ ಪ್ರಕಾರ. ಆದರೆ ಇವತ್ತು ನಮಗೆಲ್ಲ ಸುಸಂದರ್ಭ ಒಟ್ಟು ಸೇರಲು ಹಾಗೆ ಈ ಹಬ್ಬವನ್ನು ನಾವು ಇಂದು ಆಚರಿಸ್ತೇವೆ. ಅವರ ಜೀವನ ಚರಿತ್ರೆಯನ್ನು ನಾವು ತಿಳಿದಾಗ ನಾವು ಕೂಡ ಸ್ವಲ್ಪ ಸೇವೆ ಮಾಡುವುದು ಮತ್ತು ಧ್ಯಾನ ಮಾಡುವುದು, ದೇವರಲ್ಲಿ ನಂಬಿಕೆಯನ್ನು ಹೆಚ್ಚಿಸುವುದು, ಇದೆಲ್ಲ ಆಗಲಿ ಎಂದು ನಾವು ಪ್ರಾರ್ಥಿಸೋಣ. ಈಗ ನಮ್ಮ ಬ್ರದರ್ ಕೆಲವು ವಿಷಯಗಳನ್ನು ತಮಿಳಿನಲ್ಲಿ ಹೇಳಲಿದ್ದಾರೆ. இயேசுவில் அன்பார்ந்த வனத்து சின்ன பெண் பக்தர்களே, எகிப்துடைய பாலைவன தந்தைகளில் முதல்வராக கருதப்படுகிற நம்முடைய புனித வனத்து சின்னப்பரின் நினைவு நாளை இன்று நாம் புகழ்ந்து மகிழ்ச்சியுடன் கொண்டாடி கொண்டிருக்கின்றோம், நன்றி செலுத்துகிறோம். அவர் எகிப்திலிருந்து வந்தார் என்று நம் எல்லாருக்கும் தெரிந்திருக்கிறது. நாம் இந்த எகிப்து நாட்டின் ஒரு நிலப்பரப்பை பார்க்கும் பொழுது அது 90% பாலை நிலமாக இருக்கின்றது. ஒரு 10% தான் நிலப்பரப்பாக ஜனங்கள் வசிக்கக்கூடிய வாழக்கூடிய நிலமாக இருக்கின்றது. இப்படிப்பட்ட ஒரு இடத்தில் நம்ம மீட்பு வரலாற்றை பார்க்கும் பொழுது பல்வேறு மனிதர்களுக்கு இந்த நாடு அடைக்கலம் கொடுத்திருக்கின்றது, பாதுகாப்பை கொடுத்திருக்கின்றது, உணவை அளித்திருக்கிறது. மீட்பு வரலாற்றிலே யோசேப்பு அல்லது சூசை இவருடைய சகோதரர்கள் அவரை எகிப்து நாட்டுக்கு விற்கும் பொழுது அவர் எகிப்துக்கு சென்றிருக்கிறார். பின்னால் அவர் அங்கிருக்கும் அரச மாளிகையில் வசித்து வருகிறார். அப்படிதான் இஸ்ரேல் மக்கள் உருவாகிறார். பின்னால் இஸ்ரேல் மக்களை அங்கிருந்து மீட்பதற்காக கடவுள் மோசையை உருவாக்குகிறார். அவர் எங்கிருந்து வருகிறார்? எகிப்திலிருந்து தான். அவர் 25 லட்சத்துக்கும் மேலான இஸ்ரேல் மக்களை எகிப்திலிருந்து 40 வருடங்களுக்கு மேலாக பாலைவனத்திலே இஸ்ரேலுக்கு வழிநடத்தி செல்கிறார். அப்படி வழிநடத்தி செல்லும் பொழுது 40 ஆண்டுகளுக்கு கடவுள் அவருக்கு ஒவ்வொரு நாளும் உண்பதற்கு உணவையும் குடிப்பதற்கு நீரையும், பகலில மேகத்தூணாகவும் இரவில ஒளி வெளிச்சமாகவும் அவரை காப்பாற்றி வழி நடத்தி வருகிறார். இப்படி எகிப்து நாடு இருக்கும் பொழுது நம்முடைய இயேசு கிறிஸ்துவும் கூட அவருக்கு ஆபத்து வந்த பொழுது யோசேப்பு மற்றும் மரியா
அவரை எகிப்து நாட்டுக்கு தான் அழைத்து சென்று அங்க அவர் அடைக்கலம் பெற்று வருகிறார். இப்படி ஒரு மீட்பு வரலாற்றை ஒரு மிகுந்த இடத்தை பிடித்த நாட்டில்தான் நம்முடைய பாதுகாவலர் வனத்து சின்னப்பரும் கூட பிறந்து ஒரு செழிப்பான குடும்பத்தில் வளர்ந்து வருகிறார். எகிப்து நாடு எரோமிய அரசின் எரோமிய அரசர் ஆழ்ந்து கொண்டிருக்கும் பொழுது தேசியுஸ் என்ற அரசன், நீங்கள் இந்த கதையை ஒவ்வொரு ஆண்டும் கேட்டிருப்பீர்கள். தேசியுஸ் என்ற அரசன் கிறிஸ்துவத்தை விட வேண்டும், கிறிஸ்துவை மறுதளிக்க வேண்டும், அவர் சொல்லும் கடவுளை மட்டும்தான் போற்ற வேண்டும் என்ற அச்சுறுத்தலை, பயத்தை கொடுக்கும் பொழுது நம்முடைய பாதுகாவலர் புனிதர் வனத்து சின்னப்பரின் சொந்தங்களே அவரை காட்டி கொடுக்க முயன்றுகிறார்கள். அப்பொழுதுதான் எல்லாவற்றையும் விட்டுவிட்டு அவர் பெற்றோர்கள் சேர்த்து வைத்திருந்த பணம், காசு, புகழ், சொத்துக்களை எல்லாம் விட்டுவிட்டு பாலை நிலத்துக்கு நிராயுத பாணியாக செல்கிறார். அங்கு அவர் செல்லும் பொழுது அவர்களுக்கு குடிப்பதற்கு நீர் இல்லை, உண்பதற்கு உணவு இல்லை. கடவுள் அவருக்கு கொடுக்கிறார், உண்பதற்கு நீரும் கொடுக்கிறார், உண்பதற்கு பெரிச்ச பழமும் குடிப்பதற்கு நீரும் கொடுக்கிறார். மற்றும் ஒரு 60 ஆண்டுகளுக்கு ஒரு காகம் அவருக்கு ஒரு அரை ரொட்டியை தந்து கொடுத்ததாக மரபு செய்திகள் கூறுகின்றது. இப்படி கடவுளை மட்டுமே நம்பி ஒரு மனிதன் வனவாசியாக பாலை நிலத்திலே வசித்து வருகிறார். அவர் வைத்திருக்கும் கடவுளின் மேல் வைத்திருக்கும் நம்பிக்கையை நாம் உணர வேண்டும். இப்படி வனத்து அந்தோனியரும் கூட வனத்து சின்னப்பரை பற்றி இவ்வாறு கூறுகிறார் அவருடைய சீடர்களிடம். நான் ஒரு மாமனிதனை பார்த்தேன். அவர் பழைய ஏற்பாட்டிலே வரும் எலியா தீர்க்கதரிசியை போல இருந்தார். புதிய ஏற்பாட்டில் வரும் திருமுழுக்கு யோவானை போல் இருந்தார் என்று நான் நினைத்திருந்தேன். நான் தான் முதன்மையான வனவாசி என்று. ஆனால் எனக்கும் முன்னாக ஒரு மாமனிதன் இருக்கிறார், அவரே புனித வனத்து சின்னப்பர் என்று. ஆம் அன்பார்ந்தவர்களே, நம்முடைய வாழ்க்கையிலும் கூட பலவிதமான துன்பங்கள், துயரங்கள் வருகின்றது. அப்பொழுது நாம் யாரிடம் செல்கிறோம்? கொஞ்சம் சிந்தித்து பார்க்க வேண்டும். நாம் கடவுளுடைய பராமரிப்பை நாம் உணர்கின்றோமா என்று. நம்முடைய முன்னோர்கள் இந்த இடத்திலே கடவுளுடைய பராமரிப்பை, இந்த வனத்திலே வேலை செய்யும் பொழுது, பணியாற்றும் பொழுது கடவுளை பராமரிப்பை உணர்ந்ததுனால்தான் இன்று நாம் எல்லாரும் இங்கு கூடி இந்த விழாவை சிறப்பித்துக் கொண்டிருக்கின்றோம். அதே பராமரிப்பையும் கடவுள் என்றும் நம்மை கைவிட மாட்டார், அவரை நம்புபவருக்கு எப்பொழுதும் கடவுள் கைவிட மாட்டார் என்ற நம்பிக்கையோடு புனித வனத்து சின்னப்பர் அவர் கடவுளின் திட்டத்தைப்படி வாழ்ந்தது போல நாமும் கூட நம்முடைய சுயநல திட்டங்களை விட்டுவிட்டு கடவுளை திட்டத்தின்படி நம்முடைய வாழ்க்கையை அமைத்துக் கொள்ளும் கடவுளின் பிள்ளைகளாக வாழ்வோம். ஆமென். ನಮ್ಮ ವಿಶ್ವಾಸದ ನುಡಿಗಳನ್ನು ನುಡಿಯೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸುಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರ ಸಕಲವೂ ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಅವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾನೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನವನ್ನು ಇರುವುದೆಂದು ನಿವೇದಿಸುತ್ತೇನೆ.
ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಸದಾ ಪ್ರಾಮಾಣಿಕರಾಗಲು ನಮ್ಮನ್ನು ಕರೆಯುವ ತಂದೆ ದೇವರಿಗೆ ನಮಿಸೋಣ. ನಮ್ಮ ಬದುಕಲ್ಲಿ ಪ್ರಾಮಾಣಿಕತೆಯ ಸವಾಲನ್ನು ಅಳವಡಿಸಿಕೊಳ್ಳಲು ಬೇಕಾಗುವ ಎಲ್ಲ ಕೃಪಾ ವರದಾನಗಳಿಗಾಗಿ ಪ್ರಾರ್ಥಿಸೋಣ. ಧರ್ಮಸಭೆಯ ನಾಯಕರುಗಳಾದ ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಸಮರ್ಪಿತ ಜೀವನದಲ್ಲಿ ಎಂದಿಗೂ ಹತಾಶರಾಗದೆ ಕ್ರಿಸ್ತನ ಬೆಳಕಿನಿಂದ ಪ್ರೇರಿತರಾಗಿ ಇತರರಿಗೆ ದಾರಿ ತೋರಿಸುವ ದಾರಿದೀಪಗಳಾಗಬೇಕೆಂದು ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಅನಾರೋಗ್ಯದಿಂದ ನರಳುತ್ತಿರುವವರು, ಅನಾಥರು, ವೃದ್ಧರು, ವಿಧವೆಯರು ತಮ್ಮ ಜೀವನದ ಕಷ್ಟ ದುಃಖಗಳಲ್ಲಿ ಬೇಕಾದ ಶಕ್ತಿಯನ್ನು ಪಡೆದು ವಿಶ್ವಾಸಭರಿತ ಶಾಂತಭರಿತ ಬಾಳನ್ನು ಬಾಳಲು ಸೌಖ್ಯದಾಯಕ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. குணமளிக்கும் இறைவா, எம் பங்கு மக்கள் அனைவரும் இத்திருவருகை காலத்தில் ஒருவர் ஒருவரை சந்தித்து பேசி மன்னித்து தம் அன்பை பகிர்ந்து கொள்ளும் மனதை தந்தருள வேண்டுமென்று இறைவா உம்மை மன்றாடுகிறோம். அன்பு தந்தையே இறைவா, புனித வனத்த சின்னப்பரின் பரிந்துரையால் கடந்த ஆண்டு எங்கள் குடும்பங்களை ஆசீர்வதித்ததற்காக உமக்கு நன்றி செலுத்துகிறோம். கடவுள் தருகின்றதை முழு மனதுடன் ஏற்று இருப்பதில் நிறைவு கொண்டு வாழக்கூடிய வரத்திற்காக இறைவா உம்மை மன்றாடுகிறோம். ஆண்டவரே, எங்களது பாதுகாவலர் புனிதவனத்து சின்னப்பரின் விழாவை சிறப்பித்து கொண்டிருக்கும் பொழுது இங்கே வசிக்கும் மற்றும் வந்திருக்கும் அனைத்து குடும்பங்களையும் புனிதரின் பரிந்துரையால் ஆசீர்வதித்தருளும். நாங்கள் புனிதரை பின்பற்றி எங்களது எல்லா துன்ப துயரங்களில் நல்ல மனதோடு செயல்படக்கூடிய ஆர்வத்தை தந்துருள வேண்டும் என்று இறைவா உம்மை மன்றாடுகின்றோம். எங்கள் மன்றாட்டை கேட்டருளும். ನಮ್ಮ ಎಲ್ಲ ವೈಯಕ್ತಿಕ ಪ್ರಾರ್ಥನೆಗಳನ್ನು ನಾವು ಮೌನವಾಗಿ ಸಮರ್ಪಿಸೋಣ. ಸರ್ವಶಕ್ತರು ನಿತ್ಯರೂ ಆದ ದೇವರೇ, ಈ ಆಗಮನ ಕಾಲದಲ್ಲಿ ನಮ್ಮ ವಿಶ್ವಾಸ ದೃಢವಾಗಲಿ. ನಮ್ಮ ಅಂತರಂಗವನ್ನು ಬಲ್ಲ ನಿಮ್ಮ ಮುಂದೆ ಯಾವುದೂ ರಹಸ್ಯವಲ್ಲ. ಪ್ರಾಮಾಣಿಕರಾಗಿರಲು ನಾವು ಮಾಡುವ ಪ್ರಾರ್ಥನೆ ಹಾಗೂ ಪ್ರಯತ್ನಗಳನ್ನು ಆಶೀರ್ವದಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ನಮ್ಮ ಸ್ತುತಿಯಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನೀವು ನಮಗಿತ್ತ ವರದಾನಗಳಿಂದಲೇ ಆಯ್ದು ನಾವು ನಿಮಗೊಪ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಾವು ಇಹದಲ್ಲಿ ಭಕ್ತಿಯಿಂದ ಆಚರಿಸಲು ನೀವು ಅನುಗ್ರಹಿಸಿರುವ ಇವು ನಮಗೆ ನಿತ್ಯ ರಕ್ಷಣೆಯ ಸಂಭಾವನೆಯನ್ನು ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ಕರ್ತರ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ಪ್ರಥಮ ಬಾರಿ ದೀನ ಮಾನವರಾಗಿ ಆಗಮಿಸಿ ರಕ್ಷಣಾ ಹಾದಿಯನ್ನು ನಮಗೆ ತೆರೆದು ನಿಮ್ಮ ಪ್ರಾಚೀನ ಯೋಜನೆಯನ್ನು ಸಂಪೂರ್ಣಗೊಳಿಸಿದರು. ಹೀಗೆ ಮಹಿಮಾ ಮಹತ್ವದಿಂದ ಅವರು ಮರಳಿ ಬರುವಾಗ, ಅಂತಿಮವಾಗಿ ಎಲ್ಲವೂ ಪ್ರಕಟಿತವಾದಾಗ, ಈಗ ನಾವು ನಿರೀಕ್ಷಿಸಲು ಧೈರ್ಯಗೊಳ್ಳುವ ನಿಮ್ಮ ಮಹಾ ವಾಗ್ದಾನವನ್ನು ಬಾಧ್ಯವನ್ನಾಗಿ ಪಡೆಯುವಂತಾಗಲಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮನ್ನು ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ. ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ್ನ. ಈ ಒಂದು ಪವಿತ್ರಗಳಿಗೆ ಮೊಣಕಾಲೂರಲು ಸಾಧ್ಯವಾದವರು ಮಾತ್ರ ಮೊಣಕಾಲೂರಿ, ಅಥವಾ ನಿಂತುಕೊಂಡೇ ಭಕ್ತಿಯಿಂದ ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇಗೋ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು
ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ವಾನಚಿನ್ನಪ್ಪರ್ ಅವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗ ಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನೀವು ಹೇಳಿದ್ದೀರಿ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಈಕ್ಷಿಸದೆ ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಬಂದ ಮುತ್ತಿದಾತ ಕ್ರಿಸ್ತರೇ,
ಇಗೋ ದೇವರ ಕುರಿಮರಿ, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಭೋಜನಕ್ಕೆ, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕರ್ತರೇ, ನಾನು ನಿಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಈಗ ಪರಮ ಪ್ರಸಾದ ಹಂಚುವ ಸಮಯ. ಇದು ಕೇವಲ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ. ಉಳಿದವರು ತಮ್ಮ ಆಸೀನದಲ್ಲೇ ಕುಳಿತು ಪ್ರಾರ್ಥನೆ ಮಾಡಬೇಕೆಂದು ವಿನಂತಿಸುತ್ತೇವೆ. ರೊಟ್ಟಿಯ ರೂಪದಲ್ಲಿ ಎನ್ನ ಆತ್ಮದಿ ನೆಲೆಸಲು ಬಾ, ಎನ್ನ ಹೃದಯ ತೆರೆಯುವೆ, ಬೇಗನೆ ಬಾಯೇಸುವೆ, ಬೇಗನೆ ಬಾಯೇಸುವೆ. ಈ ಬಾಳಲಿ ಬೆಳಕಾಗಿ ನೀ ಬೇಗ ಬಾ, ಭಯದಿ ನಲುಗಿಹ ಈ ಜೀವಕ್ಕೆ ಧೈರ್ಯ ನೀನಾಗಬಾ. ಈರುಳು ತುಂಬಿದ ಈ ಬಾಳಲಿ ಬೆಳಕಾಗಿ ನೀ ಬೇಗ ಬಾ, ಭಯದಿ ನಲುಗಿಹ ಈ ಜೀವಕ್ಕೆ ಧೈರ್ಯ ನೀನಾಗಬಾ. ಎನ್ನ ಜೀವದ ಜೀವವೇ ಎನ್ನ ಹೃದಯ ಕಾದಿದೆ, ಎನ್ನ ಜೀವದ ಜೀವವೇ ಎನ್ನ ಹೃದಯ ಕಾದಿದೆ, ಬೇಗನೆ ಬಯಸುವೆ, ಬೇಗನೆ
ಹೃದಯವ ಅರ್ಪಿಸುತ್ತಾ ಮನದಿ ವಂದಿಸುತ್ತಾ ಜೀವಿಪೆ ನಿನ್ನಲ್ಲೇ ಜೀವಿಪೆ ನಿನ್ನಲ್ಲೇ ಯೇಸುವೇ ಸ್ತೋತ್ರ ಹೃದಯವ ಅರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ಯೇಸುವೇ ಸ್ತೋತ್ರ ನೀನೆ ನನ್ನ ಬಾಳಿನ ಬೆಳಕು ನೀನೆ ನನ್ನ ಒಡಲಿನ ಉಸಿರು ನೀನೆ ನನ್ನ ಬಾಳಿನ ಬೆಳಕು ನೀನೆ ನನ್ನ ಒಡಲಿನ ಉಸಿರು ನುಡಿಸು ಎನ್ನಲಿ ನಿನ್ನ ನಾಮ ನುಡಿಸು ಎನ್ನಲಿ ನಿನ್ನ ನಾಮ ಸಾರುವೆ ಜಗದಿ ಪೂಜನಾಮ ಯೇಸುವೇ ಸ್ತೋತ್ರ ಹೃದಯವ ಅರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ಯೇಸುವೇ ಸ್ತೋತ್ರ ಪ್ರಾರ್ಥಿಸೋಣ. ಪ್ರಭು, ನಾವು ಪಾಲ್ಗೊಂಡ ಈ ಪರಮ ರಹಸ್ಯಗಳು ನಮ್ಮಲ್ಲಿ ಫಲದಾಯಕವಾಗಲಿ. ಈಗ ಈ ನಶ್ವರ ಲೋಕದಲ್ಲಿ ಜೀವಿಸುತ್ತಿರುವ ನಾವು ಸ್ವರ್ಗೀಯ ವರದಾನಗಳನ್ನು ಪ್ರೀತಿಸಿ ಅವುಗಳನ್ನೇ ಸ್ಥಿರವಾಗಿ ಆಶ್ರಯಿಸಿಕೊಂಡು ಬಾಳುವಂತೆ ನಮಗೆ ಕಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಇಂದು ಈ ಸಂಭ್ರಮದ ಬಲಿಪೂಜೆಯನ್ನು ಅರ್ಪಿಸಲು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ ಎಲ್ಲ ತಮಿಳು ಬಾಂಧವರಿಗೆ, ತಮಿಳು ಕ್ರೈಸ್ತ ಬಾಂಧವರಿಗೆ ಪ್ರತ್ಯೇಕವಾಗಿ ಹಬ್ಬದ ಈ ಶುಭ ದಿನದಂದು ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಇಲ್ಲಿ ಉತ್ತಮವಾದ ಗಾಯನ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ ನಮ್ಮ ಗಾಯನ ತಂಡದ ಆಲ್ವಿನ್ ಡಿಸೋಜಾ ಮತ್ತು ಸಂಗಡಿಗರು. ಅವರಿಗೆ ಹಾಗೆ ಸಹಕಾರ ನೀಡಿದ ಬ್ರದರ್ ಸತೀಶ್ ಕುಮಾರ್ ಅವರಿಗೆ ಉತ್ತಮವಾದ ಪ್ರವಚನದಲ್ಲಿ ಅರ್ಥಗರ್ಭಿತವಾಗಿ ಅವರು ಪ್ರವಚನ ನೀಡಿದ್ದಾರೆ, ನಂತರ ವಿವರಣೆ ನೀಡಿದ್ದಾರೆ. ಅವರಿಗೂ ಹಾಗೂ ನಮ್ಮ ಎಲ್ಲ ಬಂಧುಗಳಿಗೆ ನಿಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ಕೋರುತ್ತೇನೆ. ಧನ್ಯವಾದಗಳು. ಕೊನೆಯ ಹಾಡು.
Điều thơ về ghi Ya bùi thờ ra San hoang kocha Musha kula Nasa kiri Suri naka Adam givin pata kele Sergi cedar dewan dample Upte kuru putute Ye segi tuye Dev tervegi Ya puitara Salvar kocak Musya kulak Nasau kedi Sulinaka Ye Jesu Amca somya Sodayamka Patyak dunya Amrit amca Jivacha Ye somya amca ಪರಿತು ಸ್ವಲ್ಪ ಕುರಿತ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.